ಈ ವರ್ಷದ ಗ್ಲೋ ಫೆಸ್ಟ್ ವಜ್ರಾಭರಣಗಳ ಮಾರಾಟ ಉತ್ಸವ ಇದನ್ನು ಉದ್ಘಾಟಿಸಿದ ನಮ್ಮ ಆತ್ಮೀಯರು, ನಮ್ಮ ಆತ್ಮೀಯ ಗ್ರಾಹಕರು ಆದ ಹಲವು ವರ್ಷಗಳಿಂದ ನಮ್ಮ ಗ್ರಾಹಕರಾಗಿರುವ ನಳಿನ್ ಪಿ ಶೆಟ್ಟಿ ಅವರೇ ಮತ್ತು ಎಲ್ಲ ಗ್ರಾಹಕ ಬಂಧುಗಳೇ, ಎಲ್ಲ ಸಿಬ್ಬಂದಿ ವರ್ಗದವರೇ ಮತ್ತು ಮಾಧ್ಯಮದ ಮಿತ್ರರೇ, ಹಲವು ವರ್ಷಗಳಿಂದ ಈ ಕಾರ್ಯಕ್ರಮವನ್ನು ನಾವು ಆಯೋಜಿಸ್ತಾ ಇದ್ದೇವೆ. ಪ್ರತಿ ವರ್ಷ ಕೂಡ ಡಿಸೆಂಬರ್ ಮತ್ತು ಜನವರಿಯಲ್ಲಿ ಗ್ಲೋ ಫೆಸ್ಟ್ ವಜ್ರಾಭರಣಗಳ ವಿಶೇಷ ಮಾರಾಟ ಒಂದು ಕ್ಯಾಂಪೇನ್ ಇದನ್ನು ನಡೆಸ್ತಾ ಇದ್ದೇವೆ. ಒಳ್ಳೆ ಸ್ಪಂದನೆ ಸಿಕ್ಕಿದೆ. ಇದರಲ್ಲಿ ಏನಂತ ಹೇಳಿದರೆ ಹೆಚ್ಚಿನ ವಿನ್ಯಾಸಗಳನ್ನು ತರಿಸುವುದು ಮಾತ್ರ ಅಲ್ಲ, ಅದರೊಟ್ಟಿಗೆ ವಿಶೇಷವಾಗಿ ಸಿಬ್ಬಂದಿಗಳಿಗೆ ತರಬೇತಿ ನೀಡಿ ವಜ್ರಾಭರಣಗಳ ಬಗ್ಗೆ ತಿಳಿ ಹೇಳುವ, ಅಂದರೆ ಗ್ರಾಹಕರಿಗೆ ಚಿನ್ನಾಭರಣಗಳ ಬಗ್ಗೆ ಎಲ್ಲರಿಗೂ ಗೊತ್ತಿದೆ. 916 ಮತ್ತು ಹಾಲ್ಮಾರ್ಕ್, HID ಈ ಬಗ್ಗೆ ಎಲ್ಲರಿಗೂ ಗೊತ್ತಿದೆ, ಸಾಮಾನ್ಯವಾಗಿ ಹೆಚ್ಚಿನವರಿಗೆ ಗೊತ್ತಿದೆ. ಆದರೆ ವಜ್ರಾಭರಣಗಳ ಬಗ್ಗೆ ಅದರ ಮಾಹಿತಿ ಇರುವುದಿಲ್ಲ. ಎಲ್ಲ ವಜ್ರವು ಒಂದೇ ಅಂತ ನೆನೆಸ್ತಾರೆ. ನಾವು ದೊಡ್ಡ ಅಂಗಡಿಯಲ್ಲಿ ಹೋಗಿ ತಗೊಂಡ್ರೆ ಅದು ಒಳ್ಳೆದಿರ್ತದೆ ಅಂತ ನೆನೆಸ್ತಾರೆ. ಆ ರೀತಿ ಅಲ್ಲ, ಅದಕ್ಕೆ ಸರ್ಟಿಫಿಕೇಶನ್ ಇದೆ. ಆ ಸರ್ಟಿಫಿಕೇಶನನ್ನು ಹೇಗೆ ಅರ್ಥ ಮಾಡಿಕೊಳ್ಳುವುದು ಅಂತ ಹೇಳೋದನ್ನು ಸಮೇತ ಗ್ರಾಹಕರಿಗೆ ತಿಳಿ ಹೇಳುವಂಥ ಒಂದು, ಅವರಿಗೆ ಅದರ ಮಾರ್ಗದರ್ಶನ ಕೊಡುವಂಥ ಕೆಲಸವನ್ನು ನಮ್ಮ ಸಿಬ್ಬಂದಿಯವರು ವಿಶೇಷವಾಗಿ ಈ ಕ್ಯಾಂಪೇನ್ನ ಸಮಯದಲ್ಲಿ, ಗ್ಲೋ ಫೆಸ್ಟ್ ಸಮಯದಲ್ಲಿ ಮಾಡ್ತಾರೆ. ಯಾವಾಗಲೂ ನಿರಂತರವಾಗಿ ಇದೆ, ಆದರೂ ವಿಶೇಷ ಒತ್ತು ಕೊಟ್ಟು ಮಾಡ್ತಾ ಇದ್ದಾರೆ ಈ ಸಮಯದಲ್ಲಿ. ಅಂದರೆ ತಗೊಳ್ಳೋವರಿಗೆ ಅವರು ಏನು ತಗೊಳ್ತಾ ಇದ್ದೇವೆ, ಯಾವ ಕ್ವಾಲಿಟಿ ಅದು, ಇನ್ನೊಂದು ಕಡೆಯಲ್ಲಿ ಕಮ್ಮಿ ಇತ್ತು ಅಥವಾ ಜಾಸ್ತಿ ಇತ್ತು, ಅದರ ರೇಟ್ ಎಷ್ಟು, ಎಲ್ಲವನ್ನು ಪಾರದರ್ಶಕವಾಗಿ ಗ್ರಾಹಕರಿಗೆ ವಿವರಿಸಿ ಅದರ ಮಹತ್ವವನ್ನು ಹೇಳಿ ಮತ್ತು ಅದರ ಇತಿಮಿತಿಗಳು, ಕೆಲವು ವಿನ್ಯಾಸಗಳಿರ್ತವೆ ಅದನ್ನು ತುಂಬ ರಫ್ ಯೂಸ್ ಮಾಡುವುದು, ಇಂಥದ್ದೆಲ್ಲ ಈ ರೀತಿಯ ಮಾಹಿತಿಯನ್ನು ಕೊಡುವ ಒಂದು ಅಭಿಯಾನ ಕೂಡ ಈ ಗ್ಲೋ ಫೆಸ್ಟ್ ನಡೀತದೆ. ಹಾಗಾಗಿ ಹೆಚ್ಚಿನ ಇದಕ್ಕೆ ಗ್ರಾಹಕರು ಒಳ್ಳೆಯ ಸ್ಪಂದನೆ ಸಿಕ್ಕಿದೆ. ಈ ವರ್ಷ ಕೂಡ ಅದಕ್ಕೆ ಅದೇ ರೀತಿಯಲ್ಲಿ ಸ್ಪಂದಿಸ್ತಾರೆ ಅಂತೇಳಿ ಭರವಸೆ ಇದೆ. ಹಾಗೂ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ವಿಶೇಷವಾಗಿ ಎಲ್ಲ ಗ್ರಾಹಕರಿಗೆ ನಾನು ಹೇಳಲಿಕ್ಕೆ ಬಯಸ್ತೇನೆ, ಬನ್ನಿ ಗ್ಲೋ ಫೆಸ್ಟ್ನಲ್ಲಿ ಇರುವ ಹೊಸ ವಿನ್ಯಾಸಗಳನ್ನು ನೋಡಿ ಆನಂದಿಸಿ ಮತ್ತು ಖರೀದಿಸಿ ಹೇಳುವ ಶುಭ ನುಡಿಗಳೊಂದಿಗೆ ನಾನು ಮಾತನಾಡ್ತೀನಿ. ಒಲ್ಪದ ಬಂಗಾರದ ಕ್ವಾಲಿಟಿ ಪೂರ ಬಾರಿ ಎಡ್ಡೆ ಉಂಡು. ಒಕ್ಕ ಅಮ್ಮ ಮೂಲು ಅಮ್ಮನ ಮದಿಮೆಯರೆ ದುಂಬೆ ಅಮ್ಮಗೆ ಒಂಜಿ ಒಂಗಿಲ ದೇಯ್ದಿರು 1960 ಆ ರಿಂಗ್ ಇತ್ತೆಲ್ಲ ಉಂಡು. ಅವನ್ ಏರೆಗ್ಲ ಕೊರಿಯರ್ ಬಿಡುಪುಜ್ಜೇರು. ಬಕ್ಕ ಹೆಂಗ್ ಸುಮನಕುಲು ಅಶೋಕನ ಫ್ಯಾಮಿಲಿ ಪೂರ ಬತ್ತು ಮೂಲು ದೆಪ್ಪೇರು, ಮೈಸೂರದಕ್ಕುಲು ಪೂರ ಬತ್ತು ಮೂಲು ಬಂಗಾರ ದೆಪ್ಪೇರು. ಎಡ್ಡೆಡ್ಡೆ ಕಲೆಕ್ಷನ್ ಉಂಡು, ಬಾರಿ ಖುಷಿ ಆಪುಂಡು ದೆಪ್ಪೇರೆ. ಗ್ರಾಹಕರು ಬಣ್ಣಗ ಶಾಪ್ ದಕ್ಕಲು ಬಾರಿ ನಗುಮುಖಡ್ದ ಎಂಕ್ಲೇನು ಸ್ವಾಗತ ಮನ್ಪೇರು. ಅವೆಂಕ್ಲಿ ಮಸ್ತ್ ಖುಷಿ ಆಪುಂಡು. ಅದು ಎಂಕ್ಲಿ ಇಡೇಗೆ ಹೆಚ್ಚು ಬರೊಂದುಪ್ಪುವ. ಪ್ರತಿ ವರ್ಷದಂತೆ ನಾವು ನಮ್ಮ ಈ ಆನ್ಯುವಲ್ ಗ್ಲೋ ಫೆಸ್ಟ್ ಏನು ಹೇಳ್ತೇವೆ ನಾವು, ಈ ವರ್ಷವು ಡಿಸೆಂಬರ್ 15ರಿಂದ ಜನವರಿ 15ರ ತನಕ ನಾವು ಅದನ್ನು ಇಟ್ಟುಕೊಂಡಿದ್ದೇವೆ. ಗ್ರಾಹಕರಿಗೆ ನಾವು ವರ್ಷಕ್ಕೆ ಒಮ್ಮೆ ಈ ಥರದ ಒಂದು ಆಫರ್ ಹಾಕುವ ಕಾರಣ ಒಂದು ಸ್ಪೆಷಲ್ ಡಿಸ್ಕೌಂಟ್ ಮತ್ತು ಒಂದು ವೆರೈಟಿ ಕಲೆಕ್ಷನ್ಸ್ನ, ವೈಡ್ ವೆರೈಟಿ ಕಲೆಕ್ಷನ್ಸ್ನ ಇಲ್ಲಿ ಬಂದು ಅದರ ಉಪಯೋಗ ಪಡ್ಕೊಳ್ಬೋದು. ಮತ್ತು ಈಗದ ಕಾಲದಲ್ಲಿ ಒಂದು ಕನ್ಫ್ಯೂಷನ್ ಇದೆ ತುಂಬ ಗ್ರಾಹಕರಿಗೆ. ಏನು ಅಂತ ಹೇಳಿದರೆ, ಲ್ಯಾಬ್ ಗ್ರೋನ್ ಡೈಮಂಡ್ ಅಂತ ತುಂಬ ಮಾರ್ಕೆಟಲ್ಲಿ ಈಗ ಬಂದಿದೆ. ನಾವು ನಮ್ಮ ಗ್ಲೋ ಆಭರಣಗಳು, ಡೈಮಂಡ್ ಆಭರಣಗಳು, ವಜ್ರಾಭರಣಗಳು ಏನು ಅಂತ ಹೇಳಿದರೆ ಅದರ ವೈಶಿಷ್ಟ್ಯತೆ ಎಲ್ಲ ನ್ಯಾಚುರಲ್ ಡೈಮಂಡ್ಸ್ ನಾವು ಸೇಲ್ ಮಾಡುವಂಥದ್ದು. ನಾವು ಲ್ಯಾಬ್ ಗ್ರೋನ್ ಡೈಮಂಡ್ಸ್ ನಾವಿಲ್ಲಿ ಸೇಲ್ ಮಾಡೋದಿಲ್ಲ. ಲ್ಯಾಬ್ ಗ್ರೋನ್ ಡೈಮಂಡ್ಸ್ ಏನು ಅಂತ ಹೇಳಿದರೆ, ನಿಮಗೆ ಒಂದು ಫ್ಯಾಕ್ಟ್ರಿಯಲ್ಲಿ ಅಥವಾ ಲ್ಯಾಬಲ್ಲಿ ಬರೀ ಒಂದು 10-15 ದಿವಸದಲ್ಲಿ ಮಾಡುವಂಥ ಒಂದು ಡೈಮಂಡ್ ಅದು. ನಮ್ಮ ನ್ಯಾಚುರಲ್ ಡೈಮಂಡ್ ಕೋಟ್ಯಾಂತರ ಲಕ್ಷಾಂತರ ವರ್ಷಗಳಿಂದ ಭೂಮಿಯ ಅಡಿಯಲ್ಲಿ ಪ್ಯೂರೆಸ್ಟ್ ಫಾರ್ಮ್ ಆಫ್ ಕಾರ್ಬನ್ ಅಂತ ಹೇಳ್ತಾರೆ ಆಗುವಂಥದ್ದು. ಇದನ್ನು ನಾವೊಂದು ಫ್ಯಾಕ್ಟ್ರಿಯಲ್ಲಿ ಮಾಡುವಂತಹ ಒಂದು ವಸ್ತುವಿನೊಟ್ಟಿಗೆ ಹೋಲಿಸ್ಲಿಕ್ಕೆ ಆಗುದಿಲ್ಲ. ಇದು ಕಾಸ್ಟ್ ವೈಸ್ ಆಗಲಿ ಮತ್ತೆ ಅದರ ಒಂದು ಇಮೋಷನಲ್ ಅಟ್ಯಾಚ್ಮೆಂಟ್ ಇರ್ತದೆ, ಅದು ನಿಮಗೆ ಲ್ಯಾಬ್ ಗ್ರೋನ್ ಡೈಮಂಡ್ ಅಲ್ಲಿ ಬರೋದಿಲ್ಲ. ಲ್ಯಾಬ್ ಗ್ರೋನ್ ಡೈಮಂಡ್ ನಿಮಗೆ ಆಲ್ರೆಡಿ ಈಗ ಲಾಸ್ಟ್ ಒಂದು 2-3 ವರ್ಷದಲ್ಲಿ ಆಲ್ಮೋಸ್ಟ್ ಅದರ ಒಂದು 70% ವ್ಯಾಲ್ಯೂವನ್ನು ಕಳ್ಕೊಂಡಿದೆ. ಇದು ನಿಮಗೆ ರೆಗ್ಯುಲರ್ ನಮ್ಮ ನ್ಯಾಚುರಲ್ ಡೈಮಂಡ್ಸ್ ವರ್ಷ ರೇಟ್ ಜಾಸ್ತಿ ಆಗ್ತಾ ಬಂದಿದೆ ಹೊರತು ಅದರ ರೀಸೇಲ್ ವ್ಯಾಲ್ಯೂ ಕಡಿಮೆ ಆಗೋದಿಲ್ಲ. ಮತ್ತೆ ನಾವು ಇಲ್ಲಿಗ ನಮ್ಮ ಗ್ಲೋ ಡೈಮಂಡ್ಸ್ ಕಲೆಕ್ಷನ್ ಅಲ್ಲಿ ಬೈಬ್ಯಾಕ್ ಗ್ಯಾರಂಟಿಯನ್ನು ನಾವು ಕೊಡ್ತೇವೆ. ಮತ್ತೆ ಎಂದಿನಂತೆ ನಾವು ನಮ್ಮ ಗ್ರಾಹಕರಿಗೆ ನಗುಮುಖದ ಸೇವೆ ಹಾಗೂ ವೈಡೆಸ್ಟ್ ವೆರೈಟಿ ಆಫ್ ಕಲೆಕ್ಷನ್ಸ್ ಅನ್ನು ನಾವು ಆಫರ್ ಮಾಡ್ತಾ ಇದ್ದೇವೆ. ಸೊ ಎಲ್ಲ ಗ್ರಾಹಕರಿಗೆ ಗ್ಲೋ ಫೆಸ್ಟಿಗೆ ಬಂದು ವಿಸಿಟ್ ಮಾಡಿ ನಮ್ಮ ಕಲೆಕ್ಷನ್ಸ್ ಅನ್ನು ನೋಡಿ ನಿಮ್ಮ ನೆಚ್ಚಿನ ಆಭರಣವನ್ನು ಖರೀದಿ ಮಾಡಿ ಅಂತ